ಹೋರಾಟಕ್ಕೆ ಬೇಕೇ ಬೇಕು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೊಳಿಸುವಂತೆ ಒತ್ತಾಯಿಸಿ ಬಾಬು ಜಗಜೀವನ್ ರಾವ್ ವಿಚಾರ ವೇದಿಕೆಯ ತಾಲೂಕು ಅಧ್ಯಕ್ಷ ಕೆಎಸ್ ನಾಗಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬುಧವಾರ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಮಾದಿಗ ಜನಾಂಗವು ಸುಮಾರು 20 ವರ್ಷಗಳಿಂದ ಸದಾಶಿವ ಆಯೋಗ ಜಾರಿಗೊಳಿಸುವಂತೆ ನಿರಂತರವಾಗಿ ಹೋರಾಟ ಮಾಡುತ್ತಿದೆ. ಆದರೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷವಾಗಲಿ ಒಳ ಮೀಸಲಾತಿ ಜಾರಿಗೊಳಿಸಲು ಮುಂದಾಗದೆ ಮೀನಾಮೇಷ ಎಣಿಸುತ್ತಿವೆ ಎಂದು ಆರೋಪಿಸಿ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಏರಿದ ರಾಜಕೀಯ ಪಕ್ಷಗಳು ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಭರವಸೆ ನೀಡಿ ಮತ ಪಡೆದು ನಂತರ ಅಧಿಕಾರ ಏರಿದ ಮೇಲೆ ಜನಾಂಗವನ್ನು ಸಂಪೂರ್ಣವಾಗಿ ಮರೆತು ಮೋಸ ಮಾಡುತ್ತಿವೆ. ಅಲ್ಲದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಗಾಗಿ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. ವೇದಿಕೆಯ ತಾಲೂಕು ಅಧ್ಯಕ್ಷ ಕಲ್ಲಂಬಾಳು ನಾಗಣ್ಣ ಮಾತನಾಡಿ, ಮಾದಿಗ ಜನಾಂಗವು ಒಳ ಮೀಸಲಾತಿಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರು. ರಾಜಕೀಯ ಪಕ್ಷಗಳು ಮಾದಿಗ ಜನಾಂಗದ ಮತ ಪಡೆದು ಅಧಿಕಾರಕ್ಕೆ ಬಂದು ಅನ್ಯಾಯ ಮಾಡಿದ್ದಾರೆ. ಕೇವಲ ಆಶ್ವಾಸನೆ ನೀಡಿ ಸಮುದಾಯಕ್ಕೆ ಮೋಸ ಮಾಡಿದ್ದು, ಮುಂಬರುವ ದಿನಗಳಲ್ಲಿ ಇಂಥ ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದರು. ವೇದಿಕೆಯ ತಾಲೂಕು ಉಪಾಧ್ಯಕ್ಷ ಕುರುಣೇಗಾಲ ಬೆಟ್ಟಸ್ವಾಮಿ ಮಾತನಾಡಿ, ಪರಿಶಿಷ್ಟ ಜಾತಿಗೆ ಸರ್ಕಾರ ಸಾಮಾಜಿಕ ನ್ಯಾಯದಡಿ ಒಳ ಮೀಸಲಾತಿ ನೀಡಬೇಕು. ಆ ಮೂಲಕ ಜನಾಂಗಕ್ಕೆ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಮುಂದುವರಿಯಲು ಅನುಕೂಲ ಮಾಡಿಕೊಡಬೇಕು. ಶೀಘ್ರದಲ್ಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪರಶಿವಮೂರ್ತಿ ಮಾತನಾಡಿ, ಮೇಲಿನ ಅಧಿಕಾರಿಗಳಿಗೆ ಮನವಿಯನ್ನು ನೀಡಲಾಗುವುದು ಎಂದರು. ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಾಬು ಜಗಜೀವನ್ ರಾವ್ ವಿಚಾರ ವೇದಿಕೆಯ ತಾಲೂಕು ಅಧ್ಯಕ್ಷ ಕಲ್ಲಂಬಾಳು ನಾಗಣ್ಣ, ಉಪಾಧ್ಯಕ್ಷ ಕುರುಣೇಗಾಲ ಬೆಟ್ಟಸ್ವಾಮಿ, ಗೌರವಾಧ್ಯಕ್ಷ ವೈಕುಂಠಯ್ಯ, ಗಡಿ ಯಜಮಾನರಾದ ವೆಂಕಟೇಶ್ ಸ್ವಾಮಿ, ಹನು, ಕಾಳಪ್ಪಾಜಿ, ಕುಮಾರ್, ಪ್ರಕಾಶ್, ಕೋಟೆ, ಸುರೇಶ್, ಪಾಟೀಲ್, ಚೆನ್ನಸ್ವಾಮಿ, ಸರಗೂರು ಕೃಷ್ಣ, ಗ್ರಾಮೀಣ ಮಹೇಶ್, ಕಂಚೀಪುರ, ಚಾಮರಾಜ, ವೆಂಕಟೇಶ್ ಪಾಟೀಲ್, ಮಲ್ಲೇಶ್, ಚೌರಪ್ಪ, ಮಧು, ಮಹೇಶ್, ಮಹದೇವಸ್ವಾಮಿ, ಸಣ್ಣಪ್ಪ, ಹೇಜೂರಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಹಾದನೂರು ಚಂದ್ರ. ಹೋರಾಟಕ್ಕೆ ಬೇಕೇ ಬೇಕು. ವರದಿಯಾಗಲಿ ಜಾರಿಯಾಗಲಿ ಬೇಕೇ ಬೇಕು. ಒಳ ಮೀಸಲಾತಿ ಹೋರಾಟಗಾರರನ್ನು ಬಂಧಿಸಿರುವ ಬಿಜೆಪಿ ಸರ್ಕಾರಕ್ಕೆ, ಮೀಸಲಾತಿ ಹೋರಾಟ ಮಾಡುತ್ತಿರುವ ನಮ್ಮ ಜನಾಂಗದ ಮುಖಂಡರನ್ನು ಬಂಧಿಸಿರುವ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು 30 ವರ್ಷಗಳ ಕಾಲ ಒಳ ಮೀಸಲಾತಿಗಾಗಿ ನಮ್ಮ ಸಮಾಜ ಕರ್ನಾಟಕ ರಾಜ್ಯದಂತ ಪ್ರತಿಭಟನೆ ಮಾಡ್ಕೊ ಬರ್ತಾ ಇದೆ. ಆದರೂ ಎಲ್ಲ ಬಂದಂಥ ಸರ್ಕಾರಗಳು ಸುಮ್ಮನೆ ನಮ್ಮನ್ನ ಕಣ್ಣಿಗೆ ತುಟಿಗೆ ತುಪ್ಪ ವರ್ಷ ರೀತಿ ಮಾಡ್ಕೊಂಡು ಈಗ 11ನೇ ತಾರೀಕು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಈಗ ಪ್ರಸ್ತುತ ಸರ್ಕಾರ ನಮ್ಮ ಪ್ರತಿಭಟನೆಕಾರರನ್ನ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ಅವ್ರನ್ನ ಬಂಧಿಸಿ ಈ ರೀತಿ ಎಲ್ಲ ಅವರ ಬಂಧನಕ್ಕೊಳಪಡಿಸಿ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಆದರೆ ನಮ್ಮ ಪ್ರತಿಭಟನಾಕಾರರು ರಾಜ್ಯಾದ್ಯಂತ ಸೇರಿ ಊಟ, ತಿಂಡಿ, ನಿದ್ರೆ ಎಲ್ಲ ಬಿಟ್ಟು ಇವತ್ತು ಪ್ರತಿಭಟನೆನ ನಿರಂತರ ಪ್ರತಿಭಟನೆ ನಂಬ್ಕೊಂಡಿದ್ರೆ ನಮ್ಮ ಜನಾಂಗ 30 ವರ್ಷಗಳಿಂದ ಸತತಮಾನಗಳಿಂದ ಎಲ್ಲ ರೀತಿ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಿನ್ನಡೆಯಾಗಿ ನಾವು ಸಮಾಜ ಭಾಳ ಹಿನ್ನಡೆ, ಬಹುಸಂಖ್ಯಾತರಾದ್ರೂ ಭಾಳ ಮೀಸಲಾತಿಯಿಂದ ಸರ್ಕಾರಿ ಸೌಲಭ್ಯಗಳು, ಇನ್ನಿತರ ಸೌಲಭ್ಯಗಳಲ್ಲಿ ವಂಚಿತರಾಗಿ ಬಂದಿದ್ದೀವಿ. ಈಗ ನಮ್ಗೆ ಕೂಡಲೇ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ರಾಜ್ಯದ ಎಲ್ಲ ಬಂಧುಗಳೇ, ಹಿರಿಯರೇ, ನಮ್ಮ ಮನವಿನ ಸ್ವೀಕರಿಸಲು ಬಂದಿರತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬ್ರೆ, ಪತ್ರಕರ್ತ ಮಿತ್ರರೇ, ಈ ಒಳ ಮೀಸಲಾತಿ ಹೋರಾಟ ಸುಮಾರು 3 ದಶಕಗಳಿಂದ ನಡೀತಾ ಇದೆ. ಮೀಸಲಾತಿ ಒಳಗಡೆ ಒಳ ಮೀಸಲಾತಿ ಕೊಡಬೇಕು ಅನ್ನೋದು ನ್ಯಾಯ. ಆದರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಇದನ್ನ ಮನ್ನಣೆಗೆ ತಗೊಳ್ಳದೆ, ಅವ್ರು ಕಡೆಗಣಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಅನ್ಯಾಯ ಮಾಡಿದ್ದಾರೆ. ಈಗ ವಿದ್ಯಾಭ್ಯಾಸ ಇರ್ಬೋದು, ರಾಜಕೀಯ ಸ್ಥಾನಮಾನ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಈ ಯಾವುದೇ ವಿಚಾರದಲ್ಲೂ ಅನ್ಯಾಯ ಆಗ್ತಾ ಇರೋದ್ರಿಂದ ಏನು ಒಳ ಮೀಸಲಾತಿ ಜಾರಿ ಮಾಡಿ ಏನು 6%, 5%, 3%, 1% ಅಂತ ಆಯಾ ಜನಾಂಗ ಏನು
ನಮ್ಮ ಬಲಗೈ ಸಮುದಾಯ ಎಡಗೈ ಸಮುದಾಯಕ್ಕೆ ಈ ಥರ ಹೋಗಿದೆ ಇದನ್ನ ಮೀಸಲಾತಿ. ಅದನ್ನ ಜಾರಿ ಮಾಡೋದ್ರ ಮುಖಾಂತರ ನ್ಯಾಯ ಆಗಬೇಕು. ಈ ನ್ಯಾಯ ಆಗಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಜಾಗ ಕೊಡ್ತಾ ಇಲ್ಲ. ಈಗ ಸುಮಾರು ಒಂದು 40 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಎಡಗೈ ಸಮುದಾಯ ರಾಜ್ಯಾದ್ಯಂತ ಇದೆ. ನಮ್ಮ ಹೋರಾಟ ಇಷ್ಟೇ. ಈ ಹೋರಾಟ ನಾವು ಅವತ್ತಿಂದನೂ ಮಾಡ್ತಾ ಬರ್ತಾ ಇದ್ದೇವೆ. ಕಳೆದ ಬಾರಿನೂ ಕೂಡ ಹೋರಾಟ ಮಾಡ್ತೀವಿ. 5 ವರ್ಷದ ಹಿಂದೆ ನಾವು ತಾಲೂಕು ಕೇಂದ್ರಗಳಲ್ಲಿ, ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ, ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೇವೆ. ಆದರೆ ಯಾವುದೇ ಸರ್ಕಾರ ಇದನ್ನ ಸೊಪ್ಪಾಕಿಲ್ಲ. ಅವ್ರ ಪಾಡಿಗೆ ಅವರು ಏನೂ ನಡೆದಿಲ್ಲ, ಏನೂ ಆಗ್ತಾ ಇಲ್ಲ ಅನ್ನೋದೇ ರೀತಿ ಅವ್ರ ಪಾಡಿಗೆ ಸುಮ್ಮನೆ ಧೋರಣೆನ ಅನುಸರಿಸಿ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ಆದ್ರಿಂದ ಈ ನಿರಂತರ ಹೋರಾಟನ ನಾವು ನಿಲ್ಲಿಸೋದಿಲ್ಲ ಅಂತೇಳಿ ನಮ್ಮ ಸಮಾಜ ಇಡೀ ರಾಜ್ಯಾದ್ಯಂತ ಇವತ್ತು ಬೆಂಗಳೂರಿನಲ್ಲಿ ಕಳೆದ 1 ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಇವತ್ತು ಈ ಮನವಿನ ನಾವು ಸಲ್ಲಿಸಕ್ಕೆ ಬಂದಿದ್ದೇವೆ. ಈ ಪ್ರತಿಭಟನೆ 28ನೇ ತಾರೀಕುವರೆಗೂ ಅಲ್ಲಿ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ನಡೀತದೆ. ನಾವು ಕೂಡ ಹೊರಟು ಭಾಗಿಯಾಗ್ತೀವಿ. ಅಲ್ಲಿ ನಾವು ಈ ಮನವಿನ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಇವತ್ತು ಸಲ್ಲಿಸ್ತಾ ಇದ್ದೇವೆ. ಒಳ ಮೀಸಲಾತಿ ಜಾರಿ ಆಗ್ಬೇಕು, ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಬೇಕು ಅನ್ನೋ ಒಂದು ಮನವಿನ ಈ ಮೂಲಕ ನಾವು ತಹಸೀಲ್ದಾರ್ ಸಾಹೇಬರಿಗೆ ಕೊಡ್ತಾ ಇದ್ದೇವೆ.